ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಫುಡ್. ನಾನು ನನ್ನ ಅಮ್ಮನ ಮನೆಯಿಂದ ವಾಪಸ್ ಬರುವಾಗ ಚಿಕ್ಕಮಂಗ್ಳೂರಿನಲ್ಲಿ ಪಪ್ಪನೊಂದು ಪರಿಚಯದ ಮಟನ್ ಶಾಪಲ್ಲಿ 1.5 kg ಫ್ರೆಶ್ ಮಟನ್ ತಗೊಂಡು ಬಂದಿದ್ವಿ. ಸೊ ಮಟನ್ ಹೇಳುವಾಗ ನನಗೆ ಬೆಸ್ಟ್ ರೆಸಿಪಿ ಎಣಿಸೋದು ಮಟನ್ ಗ್ರೀನ್ ಮಸಾಲ. ಇದು ರೈಸ್ಗೆ, ರೊಟ್ಟಿಗೆ, ಹಾಗೆ ದೋಸೆ, ಶಾವಿಗೆ, ಹಾಗೆ ಗೋರಿ ರೊಟ್ಟಿಗೆ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಸೊ ಇವತ್ತು ನನ್ನ ಸ್ಟೈಲ್ನಲ್ಲಿ ಮಟನ್ ಗ್ರೀನ್ ಮಸಾಲ ರೆಸಿಪಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಾನು ಈ ಮಟನ್ ಗ್ರೀನ್ ಮಸಾಲ ಮಾಡಲಿಕ್ಕೆ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ, ಹಾಗೆ ಒಂದು ಟೊಮ್ಯಾಟೊ ಮತ್ತು ಒಂದು ಕಾಯಿ ಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೇನೆ. ಈಗ ಕುಕ್ಕರ್ನ ಗ್ಯಾಸ್ನಲ್ಲಿ ಇಟ್ಟು ಅದಕ್ಕೆ ಒಂದು 2.5 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ, ಅದು ಕಾದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿಯನ್ನು ಹಾಕಿ ಅದು ಸ್ವಲ್ಪ ಬ್ರೌನ್ ಆದಮೇಲೆ ಅದಕ್ಕೆ ಟೊಮೆಟೊ ಕೂಡ ಹಾಕಿ ಫ್ರೈ ಮಾಡ್ಕೊಂಡಿದ್ದೇನೆ. ಹಾಗೆ ಈಗ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ 1.5 kg ಫ್ರೆಶ್ ಮಟನನ್ನು ಹಾಕಿದ್ದೇನೆ. ಅದಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಮತ್ತು ಒಂದು 1/4 ಕಪ್ ಆಗುವಷ್ಟು ಮನೆಯಲ್ಲೇ ನಾನು ಮಾಡಿಟ್ಕೊಂಡಿದ್ದಂಥ ಮೊಸರು ಹಾಕಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿದ್ದೇನೆ. ಮಾಂಸ ಯಾವಾಗಲೂ ಬೇಯುವಾಗ ಉಪ್ಪು ಕರೆಕ್ಟಾಗಿ ಹಾಕಬೇಕು. ಸೊ ನಮಗೆ ಮಾಂಸ ಬೆಂದಮೇಲೆ ಉಪ್ಪು ಚೆನ್ನಾಗಿ ಎಳ್ದಿಟ್ಕೊಂಡಿರ್ತದೆ. ಹಾಗೆ ಈ ಮಸಾಲ ಹಾಕಿದ ಮೇಲೆ ನಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದರೆ ಆಯಿತು. ಸೊ ನಮಗೆ ಮಾಂಸ ಯಾವಾಗಲೂ ಚಪ್ಪೆ ಚಪ್ಪೆ ಫೀಲ್ ಆಗೋದಿಲ್ಲ. ಈಗ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಳ ಮುಚ್ಚಿ 1 ವಿಷಲ್ ಆಗುವಷ್ಟು ಬೇಯಿಸ್ಕೊಳ್ತಾ ಇದ್ದೇನೆ. ಹಾಗೆ ಫ್ಲೇಮನ್ನು ಲೋ ಫ್ಲೇಮ್ ಇಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ. ಈಗ ನಾವು ಗ್ರೀನ್ ಮಸಾಲಕ್ಕೆ ಬೇಕಾದ ಮಸಾಲ ರೆಡಿ ಮಾಡಿಕೊಳ್ಳುವ. ಮೀಡಿಯಮ್ ಸ್ಪೈಸಿ ಇರುವ ಒಂದು 15 ಹಸಿಮೆಣಸನ್ನು ತಗೊಂಡಿದ್ದೇನೆ. ಸೊ ಅದನ್ನು ತೊಳೆದು ತೊಟ್ಟು ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಹಿಡಿಯಾಗುವಷ್ಟು ಪುದೀನ ಸೊಪ್ಪನ್ನು ಬಿಡಿಸಿ ಅದನ್ನ ತೊಳೆದು ತಗೊಂಡಿದ್ದೇನೆ. ಹಾಗೆ 1 ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಕಟ್ ಮಾಡಿ ತಗೊಂಡಿದ್ದೇನೆ. ಹಾಗೆ ಒಂದು 1/4 ಕಪ್ ಆಗುವಷ್ಟು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಒಂದು ಸಣ್ಣ ಪೀಸ್ ಶುಂಠಿ, ಹಾಗೆ ಒಂದು 10 ಎಸಳು ಬೆಳ್ಳುಳ್ಳಿ, ಮೀಡಿಯಂ ಗಾತ್ರದ 3 ಈರುಳ್ಳಿಯನ್ನು ತಗೊಂಡಿದ್ದೇನೆ. ಹಾಗೆ ಎಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಒಂದು ಬೌಲ್ನಲ್ಲಿ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಓಂ ಕಾಳು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು, 1/4 ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಮತ್ತು ಒಂದು ಪಿಂಚ್ ಮೆಂತೆ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗಸಗಸೆ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು, ಮತ್ತು ಸ್ವಲ್ಪ ಚಕ್ಕೆ, ಹಾಗೆ ಒಂದು 5 ಲವಂಗ, ಒಂದು 6 ಏಲಕ್ಕಿ ತಗೊಂಡಿದ್ದೇನೆ. ಈಗ ಒಂದು ಬಾಣಲೆಯನ್ನು ಗ್ಯಾಸ್ನಲ್ಲಿ ಇಟ್ಟು ಅದಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಈ ಬೌಲ್ನಲ್ಲಿ ತೆಗೆದುಕೊಂಡಿರುವಂಥ ಸ್ಪೈಸಸ್ನೆಲ್ಲ ಹಾಕಿ ಒಂದು ಸತಿ ಫ್ರೈ ಮಾಡಿಕೊಂಡು ಅದನ್ನ ಸೈಡಿಗೆ ಇಟ್ಕೊತಿದ್ದೇನೆ. ಹಾಗೆ ಮತ್ತೆ ಅದೇ ಬಾಣಲೆಗೆ 1 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಈ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಎಲ್ಲ ಹಾಕಿ ಫ್ರೈ ಮಾಡಿಕೊಳ್ಬೇಕು. ಈಗ ಸ್ವಲ್ಪ ಫ್ರೈ ಆದಮೇಲೆ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ ಹಾಕಿ, ಹಾಗೆ ಕಟ್ ಮಾಡಿದ ಕಾಯಿ ಹಾಕಿ ಮಿಕ್ಸ್ ಮಾಡಿ, ಮತ್ತು ಕಟ್ ಮಾಡಿದ ಕಾಯಿ ಮೆಣಸು ಹಾಕಿ ಒಂದು ಸತಿ ಫ್ರೈ ಮಾಡಿ, ಮತ್ತು ಫೈನಲ್ ಆಗಿ ಈ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟ್ನಲ್ಲಿ ಹಾಕಿ ಸೈಡ್ನಲ್ಲಿ ಬಿಸಿ ಆರ್ಲಿಕ್ಕಂತ ಇಟ್ಟಿದ್ದೇನೆ. ಹಾಗೆ ಈಗ ಈ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಈ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಂಥ ಸ್ಪೈಸಸ್ನೆಲ್ಲ ಹಾಕಿ ಒಂದು ಸತಿ ಪೌಡರ್ ಮಾಡಿಕೊಂಡು, ಮತ್ತು ಅದಕ್ಕೆ ಈ ಫ್ರೈ ಮಾಡಿದ ಈರುಳ್ಳಿ, ಹಾಗೆ ಪುದೀನ, ಕೊತ್ತಂಬರಿ ಸೊಪ್ಪು ಮಿಕ್ಸ್ ಎಲ್ಲ ಇದೆಯಲ್ಲ ಅದನ್ನು ಹಾಕಿ, ಹಾಗೆ ಅದಕ್ಕೆ ಒಂದು ಚಿಕ್ಕ ಪೀಸು ಇದು ಹುಣಸೆ ಹಣ್ಣನ್ನು ಕೂಡ ಸೇರಿಸಿ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ನೋಡಿ, ಮಸಾಲ ನಿಮಗೆ ಈ ಹದದಲ್ಲಿರಲಿ. ತುಂಬ ತೆಳ್ಳಗೆ ಆದರೆ ಈ ಮಾಂಸ ಬೇಯುವಾಗ ಕೂಡ ಅದು ನೀರು ಬಿಟ್ಕೊಂಡಿರ್ತದೆ. ಸೊ ಈ ಮಸಾಲ ಕೂಡ ತೆಳ್ಳಗಾದರೆ ತುಂಬ ತೆಳ್ಳಗೆ ಆಗಿಬಿಡ್ತದೆ. ಇದಕ್ಕೆ ನಾವು ಜಾಸ್ತಿ ಕಾಯಿ ಎಲ್ಲ ಹಾಕಲ್ಲ. ಹಾಗೆ ಈ ನಾವು ರೆಡ್ ಚಿಲ್ಲಿ ಹಾಕಿದರೆ ಮಸಾಲ ಜಾಸ್ತಿ ಆಗ್ತದೆ, ಸ್ವಲ್ಪ ತಿಕ್ ಬರ್ತದೆ. ಇದು ಗ್ರೀನ್ ಚಿಲ್ಲಿ ಹಾಕಿದರೆ ಮಸಾಲ ತಿಕ್ ಬರುವುದಿಲ್ಲ. ಈಗ ನಾನೊಂದು ಪಾತ್ರೆಯನ್ನು ಗ್ಯಾಸ್ನಲ್ಲಿ ಇಟ್ಟು ಅದಕ್ಕೆ ಈ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲ ಹಾಕಿದ್ದೇನೆ.
ಸೊ ಈಗ ಈ ಮಟನ್ ಬೆಂದಿದೆಯಾ ಅಂತ ನಾನು ಚೆಕ್ ಮಾಡ್ತಿದ್ದೇನೆ. ಆ್ಯಕ್ಚುಲಿ ನನಗೆ ಹೀಗೆ ಉಪ್ಸಾರಲ್ಲಿ ತಿನ್ನೋದಂದರೆ ತುಂಬ ಇಷ್ಟ. ನಾನು ಚಿಕನ್ ಮಾಡಲಿ ಮಟನ್ ಮಾಡಲಿ ನಾನು ಹೀಗೆ ಉಪ್ಸಾರಲ್ಲಿ ಒಂದು ಸತಿ ಟೇಸ್ಟ್ ಮಾಡಿಯೇ ಮಾಡ್ತೀನಿ, ಅದಾದಮೇಲೆ ನಾನು ಕಂಟಿನ್ಯೂ ಮಾಡೋದು. ಸೊ ಮಟನ್ ಒಂದು ವಿಷಲಿಗೆ ಒಳ್ಳೆ ಬೆಂದಿದೆ. ಸೊ ಒಳ್ಳೆ ಮಟನ್ ಆದರೆ ಹಾಗೆ ಒಳ್ಳೆ ಬೇಯ್ತದೆ, ಒಂದೇ ವಿಷಲ್ ಸಾಕಾಗ್ತದೆ. ಹಾಗೆ ಅದು ಸ್ಲೋ ಫ್ಲೇಮಲ್ಲಿದ್ದರೆ ಆಯಿತು. ಸೊ ಈಗ ಈ ಬೆಂದಿರುವ ಮಟನನ್ನು ಈ ಗ್ರೀನ್ ಮಸಾಲಕ್ಕೆ ಸೇರಿಸ್ಕೊಂಡಿದ್ದೇನೆ. ಹಾಗೆ ಈ ಮಟನ್ ಬೇಯುವಾಗ ನೀರು ಬಿಟ್ಟಿರ್ತದಲ್ಲ, ಸೊ ಅದೇ ನೀರನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸತಿ ಕ್ಲೀನ್ ಮಾಡಿ ತಿರುಗಿಸಿ ಅದನ್ನು ಪುನಃ ಈ ಪದಾರ್ಥಕ್ಕೆ ನಾನು ಸೇರಿಸ್ಕೊಂಡಿದ್ದೇನೆ. ಹಾಗೆ ಈಗ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟುಂಟು ಅಂತೇಳಿ. ಇಷ್ಟು ಕನ್ಸಿಸ್ಟೆನ್ಸಿ ಸಾಕು, ಯಾಕೆಂದರೆ ನಾವು ಈ ಪದಾರ್ಥ ಬೆಂದ ಮೇಲೆ ಆರಿದ ಮೇಲೆ ಇದು ಸ್ವಲ್ಪ ತಿಕ್ ಬರ್ತದೆ. ಸೊ ಇದು ಪರ್ಫೆಕ್ಟಾಗಿ ಇದೆ. ಸೊ ಮತ್ತು ಗ್ರೀನ್ ಮಸಾಲೆ ಯಾವಾಗಲೂ ನಾವು ಆಗಾಗ ಆ ಪದಾರ್ಥ ಮಾಡಿ ತಿನ್ನೋದಕ್ಕಿಂತ ಒಂದು ಪದಾರ್ಥ ಆಗಿ ಒಂದು ಹಾಫ್ ಆನ್ ಅವರ್ ಆದರೂ ಇಟ್ಟರೆ ಒಳ್ಳೆಯದು. ಆ ಮಸಾಲ ಕೂಡ ತಿಕ್ನೆಸ್ ಬರ್ತದೆ, ಹಾಗೆ ಒಳ್ಳೆ ಮಾಂಸಕ್ಕೆ ಕೂಡ ಖಾರ ಎಲ್ಲ ಒಳ್ಳೆ ಹಿಡ್ಕೊಳ್ತದೆ. ಹಾಗೆ ಈ ಮಸಾಲಕ್ಕೆ ಬೇಕಾದಷ್ಟು ಉಪ್ಪು ಕೂಡ ಸೇರಿಸಿ ಮುಚ್ಚಳ ಮುಚ್ಚಿ ಒಂದು ಒಳ್ಳೆ ಕುದಿ ಬರಲಿಕ್ಕೆ ಇಡ್ತಾ ಇದ್ದೇನೆ. ನೋಡಿ ಮಸಾಲ ಕೂಡ ಒಳ್ಳೆ ಬೆಂದು ಕುದಿ ಬರ್ತಾ ಇದೆ. ಈಗ ಗ್ರೀನ್ ಮಸಾಲ ರೆಡಿಯಾಗಿದೆ. ಮಟನ್ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ನನ್ನ ಮಗ ಕೂಡ ತಿಂದು ಲೈಕ್ ಮಾಡಿದ. ಹಾಗೆ ನೀವು ಮನೆಗೆ ಮಟನ್ ತಂದರೆ ಹೀಗೆ ಒಂದು ಸತಿ ಗ್ರೀನ್ ಮಸಾಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿ ಆಗ್ತದೆ. ಹಾಗೆ ಇದೇ ಫಾರ್ಮ್ಯಾಟಲ್ಲಿ ನಾವು ಚಿಕನ್ ಗ್ರೀನ್ ಮಸಾಲ ಕೂಡ ಮಾಡಬಹುದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಚಿಕನ್ ಗ್ರೀನ್ ಮಸಾಲ ಕೂಡ ಮಾಡುವ ರೆಸಿಪಿ ಶೇರ್ ಮಾಡ್ತೇನೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಫ್ಯಾಮಿಲಿ ಫುಡ್ಡನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. Enggak, konspirasi. Enggak.